ಸೋಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು ಕೆಂಪು ಕಲ್ಲು ಕೋರಿದ ಶಬ್ದೊಡ್ದು ಪಾಠ ಕಲ್ಪೆರ್ಲಾಪುಜಿ ಕಲ್ಪಯರ್ಲಾಪುಜಿ ಇನೋಡಿಡು ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆದ ಕಲ್ಪನಕ್ಲು ಬೊಕ್ಕ ಕಲ್ಪವನಕ್ಲಿಡಿದು ಪ್ರತಿಭಟನೆ ಬಡವೇರು ಪೊಂಜೋಕ್ಲಿಗೆ ಹಿಜಾಬ್ದ ಬಗೆಟ್ ಉಮೇದು ಪುಟ್ಟ ಒಂದುಲ್ಲೇರು ಹೈಕೋರ್ಟ್ ತೀರ್ಪುಡ್ದ ಎಂಕುಲು ಮಿತ್ತಂದು ಪನ್ಪ ಆಂಕಾರ ತೋಜಾ ಒಂದುಲ್ಲೇರು ಒಡಿಪುಡು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಉಬಾರ್ದ ಪದವಿ ಪೂರ್ವ ಕಾಲೇಜಿಗೆ ಹಿಜಾಬ್ ಪಾಡ್ದ ಪರೀಕ್ಷೆ ಬರೆಯರ ಬತ್ತಿನ ಪೊಂಜೋಕ್ಲಿಗೆ ತಡೆಪು ಪರೀಕ್ಷೆಗೆ ಬಹಿಷ್ಕಾರ ಕುವೈಟ್ ಕನ್ನಡದಕ್ಲೆ ಹೆಚ್ಚು ಜನ ಕೆಲಸ ಮಲ್ತುನುಪುನ ಸಂಸ್ಥೆ ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್ 5 ವರ್ಷಕ್ಕೂ ಪಜ್ಜದಿನ ಆಸ್ಪತ್ರೆ ಒಂಜಿ ವರದಿ ವಾರ್ತಿದಿವರ ಮುರಕಲದ ಕೋರಿದ ಶಬ್ದುಡ್ದು ಪಾಠ ಕಲ್ಪೆರ್ಲಾಪುಜಿ ಕಲ್ಪಯರ್ಲಾಪುಜಿಂದು ದುಡ್ದು ಕುಡ್ಲನಗರ ಪಿದೈ ವಲಯದ ಇನೋಳಿಡ್ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಕಲ್ಪನಕ್ಲು ಬೊಕ್ಕ ಕಲ್ಪವನಕ್ಲು ಪ್ರತಿಭಟನೆ ನಡಪಾಯರು ಮುರಕಲದ ಕೋರಿಡ್ದು ಇಂಕ್ಲೆ ಕ್ಲಾಸ್ಡ್ ಪಾಠಕ್ಕೆ ರಾವೊಂದಿಜ್ಜಿ ಪಾಠ ಮಲ್ಪನಕ್ಲೆಗ್ಲ ಕಷ್ಟ ಧೂಳು ಉಡ್ದು ಆರೋಗ್ಯ ಸಮಸ್ಯೆ ಎದುರಾತುಂಡು ಈ ಬಗೆಟ್ ಜಿಲ್ಲಾಧಿಕಾರಿ ತಹಸೀಲ್ದಾರ್ರಿಗೆ ಭಿನ್ನೈತೊಂಡಲ ಪ್ರಯೋಜನ ಆತಜಿಂದು ದೂರ್ದು ಕುಡ್ಲನಗರ ಪಿದೈದ ಇನೋಳಿಡ್ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಕಲ್ಪನಕ್ಲು ಬೊಕ್ಕ ಕಲ್ಪವನಕ್ಲು ಪ್ರತಿಭಟನೆ ನಡಪಾಯರು ಶುಕ್ರವಾರ ಪರೀಕ್ಷೆ ದಿನ ಆದಿತ್ತಂಡಲ ಪರೀಕ್ಷೆ ಶುರು ಆಪುನೆಡ್ ದುಂಬು ಕಾಲೇಜ್ ಗೇಟ್ ದಲ್ಪಡ್ದು ಕೋರೆದಡೆ ಜಾತ ನಡಪಾಯರ ಅಟ್ಟಣೆ ಮಲ್ಪನಗ ಕೋರೆದ ಯಜಮಾನಿರ ಬೊಕ್ಕ ಬೇರೆದಕ್ಲು ಪ್ರತಿಭಟನೆ ಜಾತಗೂ ಅಡ್ಡಿ ಮಲ್ತೇರು ಒಂತೆ ಪೊರ್ತು ಏವರಿಗೂ ಕಾರಣ ಆದಿತ್ತಂಡು ಅಂಡ ಪೊಲೀಸರು ಸ್ಥಿತಿಗತಿ ಕೆಟ್ಟನ್ನಂಜ ತೂಗೊಂಡೇರು ಅಕೇರಿಗೂ ಕೋರೆ ಯಜಮಾನಿರು ಬೊಕ್ಕ ಕಾಲೇಜ್ ಆಡಳಿತದಕ್ಲಿನ ಸಂಧಾನ ಸಭೆ ನಡಪವನ ಬಗೆಟ್ ಪಾತ್ರ ಕತೆ ನಡತಂಡು ಬರವು ಕಲ್ಪನಕ್ಲು ಬೊಕ್ಕ ಕಲ್ಪವನಕ್ಲು ಈ ಪೊರ್ತುಡು ಮಾಧ್ಯಮದ ಗಡಪಾದಿರ್ದು ಸುತ್ತಮುತ್ತದ ಕೆಂಪು ಕಲ್ಲು ಕೋರಿಡ್ದು ಉಂಡಾಪುನ ಶಬ್ದೊಡ್ದು ಕ್ಲಾಸ್ಡ್ ಪಾಠ ಮಲ್ಪೆರ್ಲಾಪುಜಿ ಪಾಠ ಕೇಣಿಯರ್ಲಾಪುಜಿ ಪರೀಕ್ಷೆದ ಪೊರ್ತುಡು ಅಭ್ಯಾಸ ಮಲ್ಪೆರ್ಲಾಪುಜಿ ಹಾಸ್ಟೆಲ್ ಉಪ್ಪುನಕ್ಲೆಗ್ಲ ನಿದ್ರೆಲ ಇಜ್ಜಿ ಕಾಲೇಜಿದ ಅಂಗನೋಡು ಭಾರಿ ಧೂಳು ಅಂಜದ ಸರಿಯಾಯಿನ ಕ್ರಮ ದೆತ್ತನೋಡು ಒಂದು ಒತ್ತಾಯ ಮಲ್ತೇರು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಶಬ್ದ ಮಾಲಿನ್ಯ ಆಗ್ತಾ ಇದೆ. ಪಾಠಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮತ್ತು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ನಮ್ಮ ಹಸಿರು ಕಟ್ಟಡ ಆಗಿದ್ರೂ ನಮಗೆ ತುಂಬ ಮಾಲಿನ್ಯ ಆಗ್ತಾ ಇದೆ. ಹಲವು ಧೂಳು ಮತ್ತು ಡಸ್ಟ್ ಪಾರ್ಟಿಕಲ್ಗಳೆಲ್ಲ ನಮಗೆ ಬರ್ತಾ ಇರೋದ್ರಿಂದ ಸರಿಯಾಗಿ ನಾವು ಓಡಾಡೋಕ್ಕೂ ಸಹ ಆಗ್ತಾಯಿಲ್ಲ. ಮತ್ತು ಇಲ್ಲೇ ನಾವು ನಮ್ಮ ವಿದ್ಯಾರ್ಥಿ ನಿಲಯ ಇರೋದ್ರಿಂದ ಇದು ಸಂಜೆವರೆಗೂ ಮುಂದುವರಿತಾ ಇದೆ. ಹೀಗೆ ಸಂಜೆವರೆಗೂ ಮುಂದುವರಿತಾ ಇರೋದ್ರಿಂದ ಇಲ್ಲಿ ಓಡಾಡ್ತಾ ಇರೋ ಲಾರಿ ಮತ್ತು ಬೇರೆ ಕಡೆಯಿಂದ ಕಲ್ಲುಗಳನ್ನು ತಂದು ಗಣಿಗಾರಿಕೆ ಮಾಡ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ಮತ್ತು ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ಗಣಿಗಾರಿಕೆಯಿಂದ ತುಂಬ ತೊಂದರೆ ಆಗ್ತಿದೆ ನಮಗೆ. ಅಂದರೆ ಸೌಂಡ್ ಎಲ್ಲ ಬರ್ತಿರುತ್ತೆ ತುಂಬ, ಆಮೇಲೆ ಧೂಳೆಲ್ಲ ಬರ್ತಾ ಇರುತ್ತೆ. ಅದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಿದೆ. ನಂತರ ಮತ್ತು ಕಾಲೇಜಲ್ಲಿ ಓದೋದಕ್ಕೂ ಪ್ರಾಬ್ಲಮ್ ಆಗ್ತಿದೆ. ಮತ್ತು ನಾವು ಹಾಸ್ಟೆಲಲ್ಲಿ ಇರೋದ್ರಿಂದ ನೈಟೆಲ್ಲ ಸೌಂಡ್ ಆಗ್ತಿರುತ್ತೆ ಫುಲ್ಲು, ಅದರಿಂದ ತೊಂದರೆ ಆಗ್ತಿದೆ. ಮತ್ತು ನಮ್ಮ ಪರಿಸರ ಮಾಲಿನ್ಯ ಕೂಡ ಆಗ್ತಿರುತ್ತೆ. ಈ ಗಣಿಗಾರಿಕೆಯಿಂದ ಸುಮ್ಮನೆ ಪರಿಸರಕ್ಕೂ ತೊಂದರೆ ಆಗ್ತಿರುತ್ತೆ, ನಮ್ಮ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಿರುತ್ತೆ. ನಮ್ಮ ವಿದ್ಯಾಭ್ಯಾಸನೂ ನಾವು ಮಾಡೋದಕ್ಕೆ ಸ್ವಲ್ಪ ಅನುಮತಿ ಮಾಡಿಕೊಡ್ಬೇಕು, ಮತ್ತು ನಮ್ಮ ಪರಿಸರನೂ ಕೂಡ ಉಳಿಸ್ಬೇಕಾಗಿದೆ. ಆದ್ದರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಕೋರೆ ಯಜಮಾನಿಯರು ಮಾಧ್ಯಮದ ಕ್ರೀಡಪಾತಿರ್ದು ಎಂಕ್ಲು ರಾಜಧಾನ ಕಟ್ಟದೆ ಕೋರೆ ನಡಪಾವನುಲ್ಲ ಒಂದಿಡ್ದು ಪಾಕ ಕುಟುಂಬದಕ್ಲು ದಿನ ಕರಿತೊಂದುಲ್ಲಿರು ಮೂಲು ಮಾತ್ರ ಅತ್ತು ಮಾತ ಕಡೆಟ್ಲ ಇಂಚಿನ ಗಣಿಗಾರಿಕೆ ನಡಪುಂಡು ಈ ಬಗೆಟ್ ಎಂಕ್ಲು ಕೋರ್ಟ್ಗೂ ಪೋಪ ಅಂದು ಪಂಡೇರು. ಕರ್ತವ್ಯದ ನಿಲಿಟ್ಟು 2 ಚಕ್ರದ ಗಾಡಿಡು ಪೂವೊಂದುಪುನಗ ಪ್ರತಿಫಲಕ ದಾಂತಿನ ರೋಡ್ ರೋಲರ್ಗೆ ಎಡ್ತದು ಜೋರು ಪೆಟ್ಟಾದು ಆಸ್ಪತ್ರೆ ಇಡಿತಿನ ಕದ್ರ ಸಂಚಾರಿ ಸ್ಟೇಷನ್ ASI ಸದಾಶಿವ ತೀರ್ದೇರು ಅರೆಗೆ 59 ವರ್ಷ ಪ್ರಾಯ ಆದಿತ್ತಂಡು. ಕರ್ತವ್ಯಡು 2 ಚಕ್ರದ ಗಾಡಿಡು ಪೂವೊಂದುಪುನಗ ಪ್ರತಿಫಲಕ ದಾಂತಿನ ರೋಡ್ ರೋಲರ್ಗೆ ಎಡ್ತದು ಜೋರದ ಪೆಟ್ಟಾದಿತ್ತಿನ ಕದ್ರ ಸಂಚಾರ ಸ್ಟೇಷನ್ದ ASI ಮರ್ದು ಪತ್ತಂದೆ ಗುರುವಾರ ತೀರ್ದಿರು. ತೀರ್ನ ASI 59 ವರ್ಷ ಪ್ರಾಯದ ಸದಾಶಿವ ಪನ್ಪನಾರು ಕುಡ್ಲನಗರ ಸಂಚಾರ ಪೂರ್ವ ಪೊಲೀಸ್ ಸ್ಟೇಷನ್ ಕರ್ತವ್ಯಡಿತ್ತೇರು. ಮಾರ್ಚ್ 14 ರಾತ್ರಿ 9 ಗಂಟೆಗೆ ಕೊಟ್ಟಾರ ಚೌಕಿ ಮೇಲ್ಸನ್ಕ ರಾಜಮಾರ್ಗಡು ಪೋವೊಂದುಪುನಗ ಆರಿನ ಗಾಡಿ ರೋಡ್ ರೋಲರ್ಗೆ ಎಡ್ತದಂಡೆ ಅಪಗನೆ ಆರಿನ ಖಾಸಗಿ ಆಸ್ಪತ್ರೆಗೆ ಸೇರ್ಸದಂಡೆ ಆಂಡಾರು ಗುರುವಾರ ತೀರ್ದಿರು. ASI ಸದಾಶಿವ ತೀರ್ನೆಗೆ ಕುಡ್ಲದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬೊಕ್ಕ ಹಿರಿಯ ಅಧಿಕಾರಿಲು ಭಾರಿ ಬೇಜಾರು ತಿಳಿಪಾದಿರು.
ಹೈಕೋರ್ಟ್ ತೀರ್ಪು ಕೊರ್ನೆಡ್ದ ಬೊಕ್ಕಲ ಪುತ್ತೂರು ತಾಲೂಕು ಉಬಾರ್ದ ಪದವಿ ಪೂರ್ವ ಕಾಲೇಜಿಗೆ ಕಲ್ಪನಾ ಪೊಣ್ಣುಲು ಹಿಜಾಬ್ ಪಾಡ್ದು ಬೈದಿರು ಅಕ್ಲೆ ಕ್ಲಾಸ್ಗೆ ಪೊಗ್ಗೆರೆ ಬುಡನ್ ನೆಡ್ದವರ ಮಲ್ಲ ಪರೀಕ್ಷೆ ಹಿಡಿದು ದುಂಬತ್ತ ಸಜ್ಜಾಪನ ಪರೀಕ್ಷೆಗೆ ಅಕ್ಲು ಬಹಿಷ್ಕಾರ ಪಾಡ್ದಿರು. ಹೈಕೋರ್ಟ್ ತೀರ್ಪು ಕೊರ್ನೆಡ್ದ ಬೊಕ್ಕಲ ಪುತ್ತೂರು ತಾಲೂಕು ಉಬಾರ್ದ ಪದವಿ ಪೂರ್ವ ಕಾಲೇಜಿಗೆ ಕಲ್ಪನಕ್ಲು ಹಿಜಾಬ್ ಪಾಡ್ದು ಬೈದಿರು. ಪದವಿ ಪೂರ್ವ ದುಂಬತ್ತ ಸಜ್ಜಾಪನ ಪರೀಕ್ಷೆಗೆ ಹಾಜರಾಯರೆ ಹಿಜಾಬ್ ಪಾಡ್ದು ಬತ್ತ ನೀಡಿದವರ ಕಾಲೇಜ್ ಆಡಳಿತ ಮಂಡಳಿ ಅಕ್ಲೆ ಕ್ಲಾಸ್ಗೆ ಪೊಗ್ಗೆರ ಅವಕಾಶ ಕೊಡ್ತುಜಿ. ಒಂದೆರಡು ಏವರಡು ಅಕ್ಲು ಪರೀಕ್ಷೆ ಬಹಿಷ್ಕಾರ ಮಂತದಿರು. ಪರೀಕ್ಷೆಗೆ ಬರೆಪನಕ್ಲೆಗೆ ಸಮಸ್ಯೆ ಆಪುಣದಾನಗ ಅವೇ ಪೊರ್ತುಡು ಕಾಲೇಜಿಗೆ ಬತ್ತನ ಮುಸ್ಲಿಂ ಸಮುದಾಯದ ನಾಯಕರೆರಡ ಅಕ್ಲೆಗೆ ಸಮಾಧಾನ ಪಣ್ಪಾಯರು. ಪರೀಕ್ಷೆ ಬರೆವನ್ನ ಪೊಣ್ಣುಲಿಗೆ ಸಮಾಧಾನ ಮಲ್ತದು ಕ್ಯಾಂಪಸ್ ಹಿಡಿದು ಮಾತೆರಲ್ನ ಪಿದೈ ಕಡಪಡಾಯರು. ಬಡವೇರು ಪುಂಜೋಕ್ಲೆಗ್ ಹಿಜಾಬ್ದ ಬಗೆಟ್ ಉಮೇದು ಪುಟ್ಟ ಒಂದುಲ್ಲಿರು ಹೈಕೋರ್ಟ್ ತೀರ್ಪುಡ್ದ ಎಂಕ್ಲು ಮಿತ್ತಂದು ಪನ್ಪನ ಆಂಕಾರ ತೋಜಾ ಒಂದುಲ್ಲಿರೆಂದು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಓಡಿಪುಡು ಪಂತೇರು. ಹಿಜಾಬ್ ವಿಚಾರಡು ಓಡಿಪುಡು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಸುದ್ದಿ ಮಾಧ್ಯಮದ ಕಡಪಾತೇದು ಹೈಕೋರ್ಟ್ ತೀರ್ಪುಡ್ದಲ ಎಂಕ್ಲು ಮಿತ್ತು ಪನ್ಪನ ಆಂಕಾರ ತೋಜಾ ಒಂದುಲ್ಲಿರು. ಕಾನೂನದಂಚ ಒಂದಕ್ಕೆ ಶಿಕ್ಷದ ಅಗತ್ಯ ಉಂಡು. ದೇಶದ ಸಂವಿಧಾನಗೂ ಪ್ರತಿಯೊರಿಲ ಮರ್ಯಾದೆ ಕೋರುಡು, ನೆಲದ ಕಾನೂನಿಗೂ ಪ್ರತಿಯೊರಿಲ ಮರ್ಯಾದೆ ಕೋರುಡು. ಆಂಡ ಸಂವಿಧಾನದ ಎಂಕ್ಲು ಮಿತ್ತಂದು ಕೆಲವರೆಗೆ ಆತನೊಂದು ಪಂಡಿರು. ನಮ್ಮ ಜೋಕ್ಲೆಗೆ ಬೋಡಾಯಿನೇ ಎಡ್ಡೆ ಬರವು ಬೊಕ ಬೇಲೆಗೆ ಧರ್ಮ ಇಜ್ಜಿ ಜೋಕ್ಲು ಓದೋಡು ಬೇಲೆ ತಿಕ್ಕಿದು ಸ್ವಂತ ಕಾರ್ಡು ಉಂತೋಡು ಮುಸಲ್ಮಾನ ಪೊಣ್ಣುಲು ಸತ ಎಡ್ಡೆ ಬರವು ಕಲ್ಪೋಡು. ಆಂಡ ಬಡವೇರು ಪುಂಜೋಕ್ಲಿನ ಹಿಜಾಬ್ ಪುದರಡು ಉಮೇದು ಪುಟ್ಟ ಒಂದುಂಡು. ಶ್ರೀಮಂತರಿಗೆ ಹಿಜಾಬ್ದ ಒಟ್ಟುಗೂ ಹೂವೇ ಸಂಬಂಧ ಇಜ್ಜಿ ಬಡವೇರು ಪುಂಜೋಕ್ಲಿಡ್ದು ಈ ಕೆಲಸ ಮಲ್ಪಾವಂದುರ್ಲಿರೆಂದು ಶೋಭಾ ಕರಂದ್ಲಾಜೆ ಪಂಡಿರು. ಈ ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ನೆಲದ ಕಾನೂನನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ಆದರೆ ಕೆಲವರಿಗೆ ಅನಿಸಿದೆ ಸಂವಿಧಾನಕ್ಕಿಂತ ನಾವು ಮೇಲು, ನೆಲದ ಕಾನೂನಿಗಿಂತ ಹೈಕೋರ್ಟ್ ತೀರ್ಪಿಗಿಂತ ನಾವು ಮೇಲು ಅನ್ನುವಂಥ ದಾಷ್ಟ್ಯವನ್ನ ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕಾನೂನಿನಂತೆ ಶಿಕ್ಷೆ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮಕ್ಕಳಿಗೆ ಬೇಕಾದ್ದು ಒಳ್ಳೆಯ ಶಿಕ್ಷಣ. ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಧರ್ಮ ಇಲ್ಲ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಓದಬೇಕು, ಅವರು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು, ಅವರು ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಮುಸಲ್ಮಾನ ಹೆಣ್ಣುಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಇದು ನಮ್ಮ ಆದ್ಯತೆ. ಆದರೆ ಬಡ ಹೆಣ್ಣುಮಕ್ಕಳನ್ನು ಹಿಜಾಬ್ ಹೆಸರಲ್ಲಿ ಪ್ರಚೋದನೆ ಮಾಡಿ, ಹಿಜಾಬು ದೊಡ್ಡವರಿಗೆ ಶ್ರೀಮಂತರಿಗೆ ಬಹಳ ಶ್ರೀಮಂತರಿಗೆ ಏನು ಸಂಬಂಧ ಇಲ್ಲ, ಅವರು ಇಲ್ಲದೇ ಹೋಗ್ತಾರೆ. ಆದರೆ ಬಡ ಹೆಣ್ಣುಮಕ್ಕಳನ್ನು ಪ್ರಚೋದನೆ ಮಾಡಿ ಇದರ ಹಿಂದೆ ಹೋಗುವಂಥ ಮತ್ತು ನಾವು ಶಾಲೆಗೆ ಬೇಕಾದರೆ ಹೋಗಲ್ಲ ಆದರೆ ಹಿಜಾಬ್ ಧರಿಸ್ತೀವಿ ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಯಾವುದೋ ಸಂಘಟನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಮೆನ್ಷನ್ ಮಾಡಿದೆ. ಇದರ ಹಿಂದಿರುವಂಥ ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕು ಅನ್ನುವಂಥದ್ದಾಗಿದೆ. ಇದು ಆಗಬೇಕಾಗಿದೆ. ಉತ್ತರ ಪ್ರದೇಶಡು ಕಾಂಗ್ರೆಸ್ ಸೋತನ ಬಗೆಟ್ ಅಭಿಪ್ರಾಯ ತಿರಿಪದು ಉತ್ತರ ಪ್ರದೇಶ ಗೆಂದಿಂಡ ದೇಶ ಗೆಂದಂಚ ಅಂದು ಎನ್ನುದಿತ್ತೀರು. ಈ ತಾಂಡಲ ಕಾಂಗ್ರೆಸ್ಗೆ ಬುದ್ಧಿ ಬೈಜಿ ಕರ್ನಾಟಕಡು ಕಾಂಗ್ರೆಸ್ ಒಂತೆ ದಮ್ಮುಡು ಉಂಡು. ಅಂಡ ಸಿದ್ದರಾಮಯ್ಯ ಬೊಕ ಡಿಕೆಶಿ ಸೇರ್ದು ಕಾಂಗ್ರೆಸ್ಗೆ ದಮ್ಮು ಕಟ್ಟ ಒಂದುಲ್ಲಿருந்து ಮಂತ್ರಿ ಶೋಭಾ ಕರಂದ್ಲಾಜೆ ಪಂಡೇರು. ಉತ್ತರ ಪ್ರದೇಶ ಗೆದ್ರೆ ಇಡೀ ದೇಶ ಗೆಲ್ತು ಅನ್ನುವಂಥ ಭಾವನೆ ಇತ್ತು. ಆ ರೀತಿಯ ಕಾಂಗ್ರೆಸ್ ಇವತ್ತು ಈ ಮಟ್ಟಕ್ಕೆ ಇಳಿದಿದೆ. ಯಾಕೆಂದ್ರೆ ಅವರ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ, ಓಲೈಕೆ ರಾಜಕಾರಣದಿಂದಾಗಿ ಇಷ್ಟು ಮಾಡಿ ಇದ್ರೂ ಕೂಡ ಈ ಹಂತಕ್ಕೆ ಅವರು ಕೆಳಗಿಳಿದ್ರು ಕೂಡ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೋ ಉಸಿರಾಡ್ತಿದೆ, ಆದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿ ಈ ಕಾಂಗ್ರೆಸ್ಸಿನ ಉಸಿರುಗಟ್ಟಿಸ್ತಾರೆ. ಮತ್ತು ಉಸಿರುಗಟ್ಟಿಸುವಂಥ ವಾತಾವರಣ ಕಾಂಗ್ರೆಸ್ಸಲ್ಲೂ ಇದೆ. ಕಾಂಗ್ರೆಸ್ಸಿನ ಉಸಿರುಗಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯವರು ಸ್ವತಃ ವಕೀಲರು. ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನೇ ಸ್ವತಃ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತಾರೆ. ಅಂದರೆ ಅವರ ಮಾನಸಿಕತೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಮತ್ತು ರಾಜ್ಯದ ಜನಕ್ಕಿದು ಅರ್ಥ ಆಗುತ್ತೆ ಅನ್ನುವಂಥ ವಿಶ್ವಾಸ ನಂಗಿದೆ. ಇಲ್ಲದ ವಿಚಾರಡು ಅಣ್ಣೆ ಬೊಕ್ಕ ಮಿಗ್ಗಿನ ನಡುಟು ಲಡಾಯಿ ಆದು ಮಿಗ್ಗೆ ಅಣ್ಣನ ಕಿರ್ನ ಬೇಜಾರದ ಸಂಗತಿ ಒಡಿಪು ಎಂಟ್ಪ ಬಡಗುಬುಟ್ಟು ಗ್ರಾಮದ ಕಬ್ಬ್ಯಾಡಿ ಕಂಬಳ ಕಟ್ಟಿಡ್ ನಡತದಂಡು. ತೀರ್ನಾರೇನೆ 43 ವರ್ಷ ಪ್ರಾಯದ ಬಾಲಕೃಷ್ಣ ನಾಯ್ಕಂದು ಗುರ್ತ ಮಲ್ತದಂಡು. ಇಲ್ಲದ ವಿಚಾರಗೂ ಸಂಬಂಧಪಟ್ಟದ ಅಣ್ಣಿ ಮಿಗ್ಗಿನ ನಡುಟು ಓದಂಟ ಅದು ಮಿಗ್ಗೆ ಅಣ್ಣನ ಕಿರ್ನ ಬೇಜಾರದ ಸಂಗತಿ ಓಡಿಪು ಎಂಟ್ಪ ಬಡಗುಬೆಟ್ಟು ಗ್ರಾಮದ ಕಬ್ಬ್ಯಾಡಿ ಕಂಬಳ ಕಟ್ಟಿಡ್ ನಡತದಂಡು. 43 ವರ್ಷದ ಅಣ್ಣೆ ಬಾಲಕೃಷ್ಣ ನಾಯ್ಕ ಬೊಕ್ಕ ಮಿಗ್ಗೆ ದಯಾನಂದ ಮಾರ್ಚ್ 14 ಬೈಯಗ್ ಲಡಾಯಿ ಮಲ್ತೊಂದಿರು. ಅಪಗ ಮೆಗ್ಗಿ ಅಣ್ಣನ ತರೆಕ್ ಕತ್ತಿಡ್ ಕಡ್ತದೆ. ಜೋರು ನೆತ್ತಿರ್ಪೋದು ಅಣ್ಣೆ ಬಾಲಕೃಷ್ಣನ ಜೀವ ಪೂತುಂಡು. ಮಣಿಪಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತದು. ಮಣಿಪಾಲ ಸ್ಟೇಷನ್ ಇನ್ಸ್ಪೆಕ್ಟರ್ ಮಂಜುನಾಥ, ಅಧಿಕಾರಿಗಳು ರಾಜಶೇಖರ ಹೊಂದಾಳೆ ಬೊಕ್ಕ ಸುಧಾಕರ ತೋನ್ಸೆ ತನಿಖೆ ನಡಪಾಯರು. ವೈದ್ಯಕೀಯ ಪರೀಕ್ಷೆಗೆ ಪುನಃ ಸಾಗೇರೆ. ಸಮಾಜ ಸೇವಕರು ನಿತ್ಯಾನಂದ ಒಳಕಾಡ ಆಂಬ್ಯುಲೆನ್ಸ್ ಒದಗಾದು ಸಹಾಯ ಸಹಕಾರ ಕೊರಿಯರು.
ಕುಡ್ಲದ ಕದ್ರ ಪಾರ್ಕ್ನ ಸರಿಯಾಯಿನ ರೀತಿಡು ಸಜ್ಜಿ ಮಲ್ತದ ಕ್ರಮಟು ತೂವನಿರಗಾದ ಅಭಿವೃದ್ಧಿ ಸಮಿತಿದ ಸಭೆ ನಡಪಾದಿರು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಗುರ್ಕಾರ್ಮೆಂಟ್ ನಡತಿನ ಸಭೆಟ್ ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರಿರು ರವಿಶಂಕರ್ ಮಿಜಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ಡಾಕ್ಟರ್ ಕುಮಾರ್ ಪಾಲ್ದೆತೊಂಡಿರು. ಕುಡ್ಲ ಕದ್ರದ ಉದ್ಯಾನವನಟು ಅಭಿವೃದ್ಧಿ ಸಮಿತಿ ಸಭೆ ನಡಪಾದಿತ್ತಿರು. ಸಭೆಟ್ ಗುರ್ಕಾರ್ಮೆ ವಹಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಪಾತಿರ್ದು ಉದ್ಯಾನವನ ಸರಿಯಾಯಿನ ರೀತಿಡ ಅಭಿವೃದ್ಧಿ ಅವಡು ಪಾರ್ಕ್ನ ತೂವನಿರ ಅನುಕೂಲ ಆಪನಂಚ ಉಲೈ ಪೊಗ್ಗೆರೆ ಕಾಸು ಅಲ್ಪದ ಅಂಗಡಿಲಿನ ಬಾಡಿಗೆ ವಿಡಿಯೋ ಫೋಟೋಶೂಟ್ ಈವೆಂಟ್ ಮೇಲೊಲೈನ ದೀವೊಂದು ಇಡೀ ಅಭಿವೃದ್ಧಿ ಮಲ್ಪೆರ ಚಿಂತನೆ ನಡಪಾದನಂದು ಅರ್ಪಂಡಿರು. ಜಿಂಕಿ ಪಾರ್ಕಡು ಉಪ್ಪುನ ಲೇಸರ್ ಬೊಕ್ಕ ಮ್ಯೂಸಿಕಲ್ ಶೋ ಸಾಧನಲಿನ ಸಂಬಂಧಪಟ್ಟನ ಏಜೆನ್ಸಿದ ಕ್ರೀಡಾ ನಿರ್ವಹಣೆ ಮಲ್ಪಾವಡು ಮ್ಯೂಸಿಕಲ್ ಶೋ ಥೀಮ್ ಬದಲಾವಣೆ ಬಗೆಟ್ ಅಗತ್ಯ ಕ್ರಮ ಬೊಕ್ಕ ವಾರ ಅಕೇರಿಡು ಲೇಸರ್ ಶೋ ಬೊಕ್ಕ ಬಾಕಿದ ದಿನ ಕ್ರೀಡೆ ಮ್ಯೂಸಿಕಲ್ ಶೋ ದೀವನುಂದು ಜಿಲ್ಲಾಧಿಕಾರಿ ಇಲಾಖೆಗೆ ಸೂಚನೆ ಕೊರಿಯರು. ಕದ್ರ ಪಾರ್ಕ್ ಬುಲಿಚಿಲಿಗೆ ಸಂಬಂಧ ಪಾರ್ಕಡು ಉಪ್ಪುನ ಲಾನ್ ಬೊಕ್ಕ ಲಾನ್ ಜಾಗದ ಕಾರಂಜಿ ಪಾರ್ಕ್ ಅಗತ್ಯದ ನೀರು ಒಟ್ಟು ಮಲ್ತದಿಯರೆ ಗಂಗನಪಳ್ಳ ಅಭಿವೃದ್ಧಿ ಮಲ್ಪೊಡು ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರ ಈ ಕಾರ್ಯ ತೂವನಿಯರೆ ಡಾಕ್ಟರ್ ಕೆವಿ ರಾಜೇಂದ್ರ ತಿಳಿಪಾಯರ್. ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ತೂವನ ಅಧಿಕಾರಿ ಡಾಕ್ಟರ್ ಕುಮಾರ್, ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್, ತೋಟಗಾರಿಕೆ ಇಲಾಖೆ ಒತ್ತು ನಿರ್ದೇಶಕರು ಎಚ್ಆರ್ ನಾಯಕ್, ಪುಂಜಿ ಉಪಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಒತ್ತು ನಿರ್ದೇಶಕರು ಪಾಪಾ ಭೋವಿ, ಕದ್ರ ಪಾರ್ಕ್ ಅಭಿವೃದ್ಧಿದ ಸಮಿತಿ ಸದಸ್ಯರು, ಇಲಾಖೆಯ ಅಧಿಕಾರಿಗಳು ಸಭೆಟಿದ್ದೇರು. ಯುಗಾದಿ ಪರ್ವದಲ್ಲೇ ಕೊಡು ಮೈಸೂರದ ಹಸ್ತಶಿಲ್ಪಿ ಕುಡ್ಲಡು ಸಿಲ್ಕ್ ಇಂಡಿಯಾ 2022 ಸೀರೆಳಿನ ಮೇಳದಿ ಒಂದುಂಡು. ಫಳ್ನೀರ್ದ ಹೋಟೆಲ್ ಮೋತಿ ಮಹಲ್ ಶುಕ್ರವಾರ ಶುರುವಾತ್ನ ಮೇಳ ಮಾರ್ಚ್ 27 ಮುಟ್ಟ ಉಪ್ಪುಂಡು. ಯುಗಾದಿ ಪರ್ವದಲ್ಲೇ ಕೊಡು ಹಸ್ತಶಿಲ್ಪಿ ಹಿಡಿದು ಕುಡ್ಲಾಡು ಸಿಲ್ಕ್ ಇಂಡಿಯಾ 2022 ಮೇಳ ಅಟ್ಟಣೆ ಮತದಿಂದ ಶುಕ್ರವಾರ ಶುರುವಾದ ಮಾರ್ಚ್ 27 ಮುಟ್ಟ 10 ದಿನ ಕುಡ್ಲ ಫಲ್ನೀರ್ದ ಮೋತಿಮಹಲ್ ಸೀರೆಳಿನ ಮೇಳ ನಡಪುಂಡು. ಈ ಮೇಳಡು ಭಾರತದ ಮಾತಾ ರಾಜ್ಯದ ಶುದ್ಧವೈನ ಸೀರೆಳಿನ ಮಾಮಲ್ಲ ಪ್ರದರ್ಶನ ಬೊಕ್ಕ ಮಾರಾಟ ನಡಪೆರ ಉಂಡು. ಭಾರತದ ಕುಶಲಕರ್ಮಿಲು ಬೊಕ್ಕ ನೇಯ್ಪುನಕ್ರಿನ ಏಳಿಗೆಗಾದು ಮೈಸೂರು ಹಸ್ತಶಿಲ್ಪಿ ಸಂಸ್ಥೆ ಸ್ಥಾಪನೆ ಮಲ್ಪುಂಡು. ಕುಶಲಕರ್ಮಿಲು ಬೊಕ್ಕ ನೇಯ್ಪುನಕ್ರಿನ ಉತ್ಪತ್ತಿಲು ಸೀದಾ ಗಿರಾಕಿಲಿಗೆ ಮುಟ್ಟುನಂಚ ಅಕ್ಲೆ ಮಾರುನಂಚ ಮಲ್ಪುನ ಉದ್ದೇಶ ಈ ಸಂಸ್ಥೆಗುಂಡು 10 ದಿನದ ಸಿಲ್ಕ್ ಇಂಡಿಯಾ ಮೇಳಗೂ ತಿರ್ಗಾಟದಕ್ಲು ಗಿರಾಕಿಲು ಹೆಚ್ಚು ಜನ ಬತ್ತದು ಪ್ರೋತ್ಸಾಹ ಕೊರಡೊಂದು ಮೇಳದ ಸಂಘಟಕರು ಕೇಂಡೊಂದಿರು. ಸಿಲ್ಕ್ ಇಂಡಿಯಾ ಎನ್ನುವಂತಹ ರೇಷ್ಮೆ ಸೀರೆಯ ಪ್ರದರ್ಶನ ಮತ್ತು ಮಾರಾಟ, ಈ ಒಂದು ಜವಾಬ್ದಾರಿಯನ್ನು ಹಸ್ತಶಿಲ್ಪಿ ಸಂಸ್ಥೆಯವರು ತೆಗೆದುಕೊಂಡು ಇದನ್ನು 10 ದಿವಸದ ಕಾಲ ಈ ನಗರದಲ್ಲಿ ಈ ಒಂದು ಪ್ರದರ್ಶನ ಮತ್ತು ಮಾರಾಟದ ಒಂದು ಮಳಿಗೆಯನ್ನು ಸ್ಥಾಪಿಸಿದ್ದಾರೆ. ಇದರಿಂದ ನಗರದ ಜನಕ್ಕೆ, ಅದರಲ್ಲೂ ಕೂಡ ಈ ಭಾಗದ ಎಲ್ಲರಿಗೂ ಕೂಡ ಇದರ ಒಂದು ಸೌಲಭ್ಯ, ಅದರ ಪ್ರದರ್ಶನ ಮತ್ತು ಮಾರಾಟದ ಒಂದು ಪ್ರಯೋಜನವನ್ನು ಪಡಿಬೇಕೆನ್ನುವಂಥ ಮಾತಿನೊಂದಿಗೆ ರೇಷ್ಮೆ ಸೀರೆ ಈ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಪ್ರತೀಕ. ಇದು ನಮ್ಮದು 10ನೇ ಎಕ್ಸಿಬಿಷನ್ನು ಮಂಗಳೂರಿನಲ್ಲಿ. ಕಳೆದ 6 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ ನಾವು ನಡೆಸ್ಕೊಂಡು ಬರ್ತಾಯಿದ್ದೋ. ಬಟ್ ಈ 2 ವರ್ಷದಿಂದ ಕೊರೋನಾ ಒಂದು ಅವಧಿಯಲ್ಲಿ ನಾವು ಇಲ್ಲಿ ಮೇಳವನ್ನು ನಡೆಸಲಾಗದಿರಲಿಲ್ಲ. ಈಗ ನಾವು ಮೊದಲ ಮೇಳವನ್ನು ನಾವು ಇಂದಿನಿಂದ ಒಟ್ಟು 10 ದಿವಸಗಳ ಕಾಲ ಮೋತಿ ಮಹಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮೇಳವನ್ನು ಆಯೋಜಿಸಿದ್ದೇವೆ. ಏನು ಅಂತಂದರೆ ಮೇಯ್ನು ಯುಗಾದಿ ಹಬ್ಬ ಮುಂದಿನ ತಿಂಗಳು 2ನೇ ತಾರೀಕು 3ನೇ ತಾರೀಕು ಬರುವುದಿದೆ. ಈ ಒಂದು ಹಬ್ಬದಲ್ಲಿ ಮಹಿಳೆಯರಿಗೆ ಬಟ್ಟೆ ಮತ್ತು ವಸ್ತ್ರಕ್ಕೆ ಒಂದು ಖರೀದಿ ಮಾಡುವ ಒಂದು ಸುವರ್ಣ ಅವಕಾಶ ಇದೆ. ಅದರಿಂದ ನಾನು ಮಂಗಳೂರಿನ ಜನತೆಗೆ ಹೇಳ್ತೀನಿ, ಇಲ್ಲಿ ಒಟ್ಟು 15 ರಾಜ್ಯದ ಉತ್ಪಾದಕರು ನೇರವಾಗಿ ಬಂದಿದ್ದಾರೆ. ಇಲ್ಲಿ ಬಿಹಾರ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಹಾಗೆ ಜಮ್ಮು ಕಾಶ್ಮೀರದಿಂದನೂ ಸುಧಾ ಉತ್ಪಾದಕರು, ವೀವರ್ಸ್ ಇಲ್ಲಿಗೆ ತಮ್ಮ ಒಂದು ಮೋತಿಮಾಲ್ ಕನ್ವೆನ್ಷನ್ ಸೆಂಟರ್ ಬಂದ. ಕುವೈಟ್ ಕನ್ನಡದಲ್ಲಿ ಹೆಚ್ಚು ಜನ ಕೆಲಸ ಮಲ್ತೊಂದುಪ್ನ ಸಂಸ್ಥೆ ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್ ಆಸ್ಪತ್ರೆ ಇತ್ತೆ 5ನೇ ವರ್ಷಗೂ ಪಜ್ಜಿದಿತ್ತಂಡೆ 5ನೇ ವರ್ಷದ ಸಂಭ್ರಮಾಚರಣೆ ಕೊಡು ಇತ್ತೆ ಒಂಜುವರದಿ. ಕುವೈಟ್ದ ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್ಗೆ ಇತ್ತೆ 5ನೇ ವರ್ಷದ ಗೌಜಿ. ಕನ್ನಡದಲ್ಲಿ ಹೆಚ್ಚು ಜನ ಕೆಲಸ ಮಲ್ತೊಂದುಪ್ನ ಆಸ್ಪತ್ರೆ ನಂಬಿಕೆ ಬೊಕ್ಕ ವಿಶ್ವಾಸಡು ಆರೋಗ್ಯ ಕ್ಷೇತ್ರಡು ತನ್ನವೇ ಆಯ್ನ ಬ್ರ್ಯಾಂಡ್ ಸೃಷ್ಟಿ ಮಲ್ತೊಂದುಂಡು ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್. ಕುವೈಟ್, ಕತಾರ್, ಬೆಹರಿನ್, ಸೌದಿ ಬೊಕ್ಕ ದುಬೈಡ್ ಕಾರ್ಯ ಮಲ್ತೊಂದು ಗಲ್ಫ್ ರಾಷ್ಟ್ರಲೆಡ್ ಒಟ್ಟು 22 ಆಸ್ಪತ್ರೆ ಬೊಕ್ಕ ಮೆಡಿಕಲ್ ಸೆಂಟರ್ ಇತ್ತದು ಮುಖ್ಯ ಶಾಖೆ ಒಮಾಂಡುಂಡು. 24 ಗಂಟೆಲ ಬಾಕಿಲ್ದೆತ್ತದು ಉಪ್ಪುನ ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್ ಕುವೈಟ್ ಏರ್ಪೋರ್ಟ್ ಹಿಡಿದು 15 ನಿಮಿಷ ಪ್ರಯಾಣದ ದೂರ ಇತ್ತದು. ನಮ್ಮ ಕನ್ನಡದಲ್ಲಿ ಹೆಚ್ಚಿನ ಜನ ಕೆಲಸಡು ಉಪ್ಪುನ ವಿಶೇಷ ಆದುಂಡು. 2018 ಕುವೈಟ್ ಶುರುವಾಯಿನ ಈ ಸಂಸ್ಥೆ ಮಾರ್ಚ್ 5ನೇ ವರ್ಷವು ಕಾರ್ದಿತ್ತಂದೆ. 5ನೇ ವರ್ಷದ ಗೌಜಿಡು ತುಳುಕೂಟ ಕುವೈಟ್, KKM, KMCC, ತಮಿಳ್ ಕೇರಳ ಅಸೋಸಿಯೇಷನ್ ಸೇರಿದು ಬೇತೆ ಬೇತೆ ರಾಜ್ಯದ ಸಂಗೋಲಿನ ಗುರಿಕಾರ್ಲು ಪಾಲ್ದೆ ತೊಂಡಿರು. 5ನೇ ವರ್ಷದ ಗೌಜಿದಲ್ಲೇ ಕೊಡು ಧರ್ಮದ ಕಣ್ಣು ಪರೀಕ್ಷೆ ಮರೆದು ಜೋಕ್ರಿಗೆ ಪರೀಕ್ಷೆ ಮರೆದು ಇಡೀ ಶರೀರದ ಪರೀಕ್ಷೆಡು ರಿಯಾಯಿತಿ ಬಿಲೆಟ್ ಸವಲತ್ತು ಒದಗಾದಿರು. ಕೋವಿಡ್ ಪೊರ್ತುಡು ಭಾರಿ ಕಮ್ಮಿ ಖರ್ಚಿಡು ಮರ್ದು ಕೊರ್ದು ಮೆಚ್ಚುಗೆ ಪಡೆತಂದೆ.
ಕನ್ನಡ ಜನಕ್ಲೆಗಾದ ಪಾಕ ನೆತ್ತಿರ್ದಾನ ಶಿಬಿರ ನಡಪಾದು ಕೋವಿಡ್ ಪೊರ್ತುದ ಕಾರ್ಯೋಡ್ಲ ಕುವೇಡ್ ದಕ್ಲಿನ ಮೆಚ್ಚುಗೆಗೆ ಸಂದದೆ. ಬ್ರಾಂಚ್ ಮ್ಯಾನೇಜರ್ ಅಬ್ದುಲ್ ರಜಾಕ್, ಕಂಟ್ರಿ ಹೆಡ್ ಅಶ್ರಫ್ ಅಯೂರ್, ಕಾರ್ಪೊರೇಟ್ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ಪ್ರೀಮಾ ಪಿರೇರಾ, ಕಾರ್ಪೊರೇಟ್ ಮಾಸ್ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ರಿಫೈ, ಇನ್ಸೂರೆನ್ಸ್ ಕೋಆರ್ಡಿನೇಟರ್ ತಾಸಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರೆಹಜನ್ ಈ ಪೊರ್ತುಡು ಇತ್ತೇರು. ಉಕ್ರೇನ್ ಮಿತ್ ರಷ್ಯಾ ಕೊಳಲ ಸುರುಮಲ್ತಿ ಬೊಕ್ಕ ಪಾಶ್ಚಿಮಾತ್ಯ ದೇಶಲು ರಷ್ಯಾದ ತೈಲದ ತೊನ್ನ ಮಿತ್ ತಡೆಪಾಡ್ದಂಡು ಅಡ ಸರ್ಕಾರಿ ಯಜಮಾನಿಕೆದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರಷ್ಯಾದ ಅಗ್ಗದ ಬಿಲೆಟ್ 30 ಲಕ್ಷ ಬ್ಯಾರಲ್ ಕಚ್ಚಾ ತೈಲದ ತೊನ್ನ ಬೆರಿಕೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಲ 20 ಲಕ್ಷ ಬ್ಯಾರಲ್ ತೈಲದ ತೊಂದಂಡು. ಸರ್ಕಾರಿ ಯಜಮಾನಿಕೆದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರಷ್ಯಾದ ಅಗ್ಗದ ಬಿಲೆಟ್ 30 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ದೆತೊನ್ನ ಬೆರಿಕೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಲ 20 ಲಕ್ಷ ಬ್ಯಾರಲ್ ತೈಲ ದೆತೊಂದುಂಡು. ನನೊಂಜಿ ಕಡೆಟ್ ಮಂಗಳೂರು ರಿಫೈನರಿ ಬೊಕ್ಕ ಪೆಟ್ರೋಕೆಮಿಕಲ್ಸ್ಲ 10 ಲಕ್ಷ ಬ್ಯಾರಲ್ ದೆತೊನೆರೆ ಟೆಂಡರ್ಲೆ ಇದಿದೆ. ಉಕ್ರೇನ್ ಮಿತ್ ರಷ್ಯಾ ಕೊಳಲ ನಡಪಾಯಿ ನಡೆದು ಬೊಕ್ಕ ಹೆಚ್ಚಿನ ಪಾಶ್ಚಿಮಾತ್ಯ ರಾಷ್ಟ್ರಗಳೇನ ರಷ್ಯಾದ ತೈಲದ ತೊನ್ನ ಮಿತ್ ತಡೆಪ ಪಾಡ್ದಂಡ ಒಂದು ರಷ್ಯಾದ ಕಚ್ಚಾ ತೈಲ ಅಗ್ಗದ ಬಿಲೆಗೆ ತಿಕ್ಕುನಂಚಿನ ಅವಕಾಶವು ಇಡೇ ಮಾಲ್ತು ಕೊಡ್ತುಂಡು. ಒಂದೇ ಹೆಚ್ಚಿನ ಲಾಭ ಪಡೆಯರೆ ದುಂಬೈನ ಭಾರತದ ಕಂಪನಿಲು ರಷ್ಯಾದ ಅಗ್ಗದ ಬಿಲೆಟ್ ತೈಲ ಅದು ತೊಂದುಂಡು. ಬ್ರೆಂಟ್ ಕಚ್ಚಾ ತೈಲಗೂ ತೂಕು ತೂಂಡ 25% ಕಮ್ಮಿ ಬಿಲೆಟ್ ರಷ್ಯಾದ 30 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಅದೇ ತೊಂದುಂಡು. ONGCಲ 10 ಲಕ್ಷ ಬ್ಯಾರಲ್ ದೆತೊನೆರೆ ಟೆಂಡರ್ ಸಂದಾದಂಡು. ಆಂಡ ಅಮೆರಿಕಡು ಮಲ್ಲ ಪಾಲು ಹೊಂದಿಪ್ಪನ ರಿಲಯನ್ಸ್ ರಷ್ಯಾದ ಇಂಧನದ ತೊನಂದೆ ಉಪ್ಪು ಒಂದು ಎಣ್ಣುದುಂಡು. ಕುಡ್ಲದ ಕೆನರಾ ಪದವಿ ಪೂರ್ವ ಕಾಲೇಜು ಮಾರ್ಚ್ 22 ಬೊಕ್ಕ 23 ಜಿಲ್ಲಾ ಅಮೃತ ರಂಗ ಮಹೋತ್ಸವ ದಿವಂದುಂಡು. 2 ದಿನల ಧರ್ಮಗು ನಾಟಕ ಪ್ರದರ್ಶನ ಉಪ್ಪುನೊಂದು ಕರ್ನಾಟಕ ನಾಟಕ ಅಕಾಡೆಮಿದ ಜಿಲ್ಲಾ ಸಂಚಾಲಕರು MK ಮಠ ಪಂತೇರು. ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕರು MK ಮಠ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟುಡು ಪಾತಿರ್ದು ಕರ್ನಾಟಕ ಸರ್ಕಾರ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ರಂಗಸಂಗತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಜತೆ ಸೇರಿಗಡೆ ಜಿಲ್ಲಾ ಅಮೃತರಂಗ ಮಹೋತ್ಸವ ಮಾರ್ಚ್ 22 ಅಂಗರೆ ಬಯ್ಯ 6 ಗಂಟೆಗೆ ಕುಡ್ಲದ ಕೆನರಾ ಪದವಿ ಪೂರ್ವ ಕಾಲೇಜು ಆಟಣೆ ಮಾಡ್ತದೆ. 2 ದಿನದ ನಾಟಕ ಪ್ರದರ್ಶನ ಧರ್ಮಗು ಉಪ್ಪುಣೊಂದು ಪಂಡಿರು. ಕೂಡ್ಲನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜಿಲ್ಲಾ ಅಮೃತರಂಗ ಮಹೋತ್ಸವ ಉದೀಪನ ಮಲ್ಪೇರು. ಕಟೀಲ ಹರಿನಾರಾಯಣ ದಾಸ ಅಸ್ರಣ್ಯರು ಆಶೀರ್ವಚನ ಕೊರ್ಪೇರು. ಸಬಲಿ ಸಿಡಿದು ಬೊಕ್ಕ ಕೋರ್ಟ್ ಮಾರ್ಷಲ್ ನಾಟಕ ಪ್ರದರ್ಶನ ನಡಪುಂಡು. ಮನದಾನಿ ರಂಗ ಭಾಸ್ಕರ್ ಪ್ರಶಸ್ತಿ ಕೊರ್ಪನ ಲೇಸು ಐದು ಬೊಕ್ಕ ದೇಟ್ಸ್ ಆಲ್ ಯುವರ್ ಹಾನರ್ ನಾಟಕ ಪ್ರದರ್ಶನ ಆಪುನೊಂದು MK ಮಠ ಪಂಡೇರು. ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಸ್ವಾತಂತ್ರ್ಯ ದೊರಕಿ 75 ವರ್ಷಗಳು ಕಳೆದಿರುವ ಸವಿ ನೆನಪಿಗಾಗಿ ಜಿಲ್ಲಾ ಅಮೃತ ರಂಗ ಮಹೋತ್ಸವ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕರ್ನಾಟಕದಲ್ಲಿರುವ ಅಷ್ಟು ಜಿಲ್ಲೆಗಳಲ್ಲಿ 2 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಇದರ ಉದ್ದೇಶ. ಹಾಗಾಗಿ ಮಂಗಳೂರಿನಲ್ಲಿ ಕೂಡ 2 ದಿನಗಳ ಜಿಲ್ಲಾ ಅಮೃತ ರಂಗ ಮಹೋತ್ಸವ ನಡೆಯುತ್ತೆ ಮತ್ತು 2 ನಾಟಕ ಪ್ರದರ್ಶನ ನಡೆಯುತ್ತೆ. ನಮ್ಮೊಂದಿಗೆ ಸಹಕರಿಸ್ತಿರುವವರು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದವರು. ಇವರ ಸಹಯೋಗದಲ್ಲಿ ನಾವು ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜನಗಳು ರಂಗಭೂಮಿಯಿಂದ ವಿಮುಖರಾಗ್ತಿರುವಂಥ ಇಂಥ ಸಂದರ್ಭದಲ್ಲಿ ಜನಗಳನ್ನು ರಂಗಭೂಮಿಯತ್ತ ಸೆಳೆಯಲು ಮತ್ತು ರಂಗಭೂಮಿಯತ್ತ ಕರೆತರಲು ಕರ್ನಾಟಕ ನಾಟಕ ಅಕಾಡೆಮಿ ಹಾಕಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಕೈ ಜೋಡಿಸಬೇಕು ಅಂತ ಕೇಳ್ಕೊತೀನಿ. ರಂಗಸಂಗಾತಿ ಗುರುಕಾರ್ಯರು ಗೋಪಾಲಕೃಷ್ಣ ಶೆಟ್ಟಿ, ಸದಸ್ಯರು ಮೈಮ್ ರಾಮದಾಸ್ ಸುದ್ದಿಕೂಟುಡಿತ್ತೇರು. ಒಡಿಪು ಜಿಲ್ಲೆ ಉಚ್ಚಿಲದ ಕಡಲ್ದ ಬಂಡಕಲ್ಲಡು ಪಚ್ಚಿಲೆತ್ತೊಂದಿತ್ತಿನ 7 ಊರ್ದ ಮೀನು ಪತ್ತನಕ್ಲ ಕಡಲ ಬರಿಕಲ್ಲೆತ್ತೊಂದು ಬತ್ತದು ಪಡುಬಿದ್ರೆ ಪೊಲೀಸರಿಗೆ ಗೋಪ್ಯಾದಿರು. ಅಕ್ಲಿನ ಯಜಮಾನಿಯರು ಬೇತನೆ ಉಳ್ಳೇರಿಂದ ತಿರಿದು ಬೈದರು. ಒಡಿಪು ಜಿಲ್ಲೆ ಉಚ್ಚಿಲದ ಕಡಲ್ದ ಬಂಡೆಕಲ್ಲಡು ಪಚ್ಚಿಲೆತ್ತೊಂದಿತ್ತಿನ 7 ಜನಕ್ಲಿನ ಊರ್ದ ಮೀನು ಪತ್ತನಕ್ಲು ಉಚ್ಚಿಲ ಸುಭಾಷ್ ಮಾರ್ಗ ಕೈತಲ್ದ ಕಡಲ ಬರಿಕಲ್ಲೆತ್ತೊಂದು ಬತ್ತದು ಅಕ್ಲಿನ ಪಡುಬಿದ್ರೆ ಪೊಲೀಸರಿಗೆ ಒಪ್ಪಿನ ಸಂಗತಿ ಶುಕ್ರವಾರ ನಡೆತಂಡು. ಈ 7 ಜನ ತೆನ್ಕೈ ಭಾರತದ ದಿನ ಮಜೂರಿ ಬೇರೆದಕ್ಲಾದಿತ್ತದು ಅಕ್ಲಿನ ಯಜಮಾನಿಯರು ಬೇತನೆ ಉಳ್ಳೇರಿಂದ ತಿರಿದು ಬೈದರು. ಅಕ್ಲು ಗಳಸೊಂದಿತ್ತಿನ ಓಡುನು ಕಡಲ ಬರಿಕ ಕನತದು ಉಂಟಾದಂಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ತುಳುಕೂಟ ಮೂಡಿಗೆರೆತ ಒಟ್ಟು ಸೇರಿಗೆಡು ಸುಗ್ಗಿ ತಿಂಗೊಲ್ದ 11 ಪೋಪುನಾನಿ ಬರ್ಪುನ ಶುಕ್ರವಾರ ಮಧ್ಯಾಹ್ನ 2 ಮೂಡಿಗೆರೆತ ಅಡ್ಯಂತಾಯ ರಂಗಮಂದಿರಡು 13ನೇ ವರ್ಷದ ತುಳು ವೈಭವ 2022 ಕಾರ್ಯಕ್ರಮ ಆಚರಣೆ ಮಲ್ತದನೆಂದು ಅಕಾಡೆಮಿದ ಪ್ರಕಟಣೆ ತಿಳಿಪಾದಿರು. ಇತ್ತೇ ಕೂಡರ ಮುಖ್ಯಾಂಶಗಳು. ಕೆಂಪುಕಲ್ಲು ಕೋರಿದ ಶಬ್ದೊಡ್ದು ಪಾಠ ಕಲ್ಪೆರ್ಲಾಪುಜಿ ಕಲ್ಪಯರ್ಲಾಪುಜಿ ಇನೋಡಿಡು ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆದ ಕಲ್ಪನಕ್ಲು ಬೊಕ್ಕ ಕಲ್ಪವನಕ್ಲಿಡಿದು ಪ್ರತಿಭಟನೆ.
ಬಡವೇರು ಪೊಂಜೋಕ್ಲಿಗೆ ಹಿಜಾಬ್ದ ಬಗೆಟ್ ಉಮೇದು ಪುಟ್ಟ ಒಂದುಲ್ಲೇರು ಹೈಕೋರ್ಟ್ ತೀರ್ಪುಡ್ದ ಎಂಕ್ಲು ಮಿತ್ತಂದು ಪನ್ಪ ಆಂಕಾರ ತೋಜಾ ಒಂದುಲ್ಲೇರು ಒಡಿಪುಡು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ. ಉಬಾರ್ದ ಪದವಿ ಪೂರ್ವ ಕಾಲೇಜಿಗೆ ಹಿಜಾಬ್ ಪಾಡ್ದ ಪರೀಕ್ಷೆ ಬರೆಯರ ಬತ್ತಿನ ಪೊಂಜೋಕ್ಲಿಗೆ ತಡೆಪು ಪರೀಕ್ಷೆಗೆ ಬಹಿಷ್ಕಾರ. ಕುವೈಟ್ ಕನ್ನಡದಕ್ಲೆ ಹೆಚ್ಚು ಜನ ಕೆಲಸ ಮಲ್ತುನುಕುನ ಸಂಸ್ಥೆ ಬದ್ರ್ ಅಲ್ ಸಮಾ ಮೆಡಿಕಲ್ ಸೆಂಟರ್ 5ನೇ ವರ್ಷಕ್ಕೂ ಪದ್ಯದಿನ ಆಸ್ಪತ್ರೆ ಒಂಜಿ ವರದಿ. ಇಡಗಿರಿತ ನಮ್ಮ ಕುಡ್ಲ ತುಳು ವಾರ್ತೆಲ್ ಮುಗಿಡು ನನ್ನ ರಾತು ಸುದ್ದಿ ಬಕ್ಕ ಮನರಂಜನೆಗಾದು ತೂಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮಿದು.